ತುಮಿನಾಡು ಎಂಎಫ್ ಪ್ಲಾಜಾದಲ್ಲಿ ಕಾರ್ಯಾಚರಿಸುತ್ತಿರುವ ಹನಿ ಬೇಕರಿಗೆ ನುಗ್ಗಿದ ಕಳ್ಳರು ಡ್ರಾವರ್ನೊಳಗಡೆ ಇಟ್ಟಿದ್ದ ನಗದನ್ನ ದೋಚಿ ಪರಾರಿಯಾಗಿದ್ದಾರೆ. ಬೇಕರಿಯೊಳಗಡೆ ಕಳವುಗಿಯುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 2 ಬೈಕ್ಗಳಲ್ಲಾಗಿ ಆಗಮಿಸಿದ ಕಳ್ಳರ ಪೈಕಿ ಒಬ್ಬ ಬೇಕರಿಯ ಬಲಭಾಗದ ಗಾಜಿನ ಮೇಲ್ಭಾಗದಿಂದ ಹತ್ತಿ ಚಾವಣಿಯ ಮೂಲಕ ಇಳಿದು ನೇರವಾಗಿ ಡ್ರಾವರಿನ ಬಳಿ ಬಂದು ಡ್ರಾವರ್ನೊಳಗಡೆ ಇಟ್ಟಿದ್ದ ಹಣವನ್ನ ದೋಚಿದ್ದಾನೆ. ಸಂಪೂರ್ಣವಾಗಿ ಪರಿಚಯವಿರುವ ರೀತಿಯಲ್ಲಿ ಮೊದಲೇ ಅಂದಾಜಿಸಿ ಕಳವು ನಡೆದಂತೆ ಅಂಗಡಿ ಮಾಲಕ ಸತ್ತಾರ್ ತಿಳಿಸಿದ್ದಾರೆ. ಬೇಕರಿಯ ಹತ್ತಿರದಲ್ಲಿ ಫ್ಯಾನ್ಸಿಯೊಂದರ ಮುಂಭಾಗದಲ್ಲಿ ಸಾಮಗ್ರಿಗಳನ್ನು ಇಡಲು ಒಂದು ಸ್ಟ್ಯಾಂಡ್ ಅನ್ನು ಇಡಲಾಗಿತ್ತು. ಇದರಲ್ಲಿ ರಾತ್ರಿ ಕಾಲದಲ್ಲಿ ಹಲವು ಮಂದಿ ಕೂರುತ್ತಿರುವುದಾಗಿಯೂ ಕೆಲವೊಂದು ಅದನ್ನೇ ರಾತ್ರಿ ಕಾಲದ ಅಡ್ಡಿಯನ್ನಾಗಿಸುತ್ತಿರುವುದಾಗಿಯೂ ಅಲ್ಲಿಂದಲೇ ಬೇಕರಿಯ ಬಗ್ಗೆ ನಿಗಾ ಇರಿಸಿದ ತಂಡ ಕಳವು ನಡೆಸಿರಬಹುದು ಎಂದು ಪರಿಸರವಾದಿಗಳು ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿರುವುದಾಗಿ ಡಿವೈಎಸ್ಪಿ ತಿಳಿಸಿದ್ದಾರೆ. ಬೇಕರಿಯಲ್ಲಿ ಕಳವು ನಡೆಯುತ್ತಿರುವುದು ಇದು ಮೊದಲೇನಲ್ಲ. ಇದಕ್ಕಿಂತ ಮೊದಲು ಕೂಡ ಕಳವು ನಡೆದಿತ್ತು. ಅಂಗಡಿ ಮಾಲಕ ಸತ್ತಾರ್ ಮಂಜೇಶ್ವರ ಪೊಲೀಸರಿಗೆ ನೀಡಿದ ದೂರಿನಂತೆ ಪೊಲೀಸರು ಸಿಸಿಟಿವಿ ದೃಶ್ಯವನ್ನ ಕೇಂದ್ರೀಕರಿಸಿ ತನಿಖೆಯನ್ನ ಆರಂಭಿಸಿದ್ದಾರೆ.